ಯಕ್ಷಗಾನಂ ಗೆಲ್ಗೆ ಅಂತ ಯಾವಾಗಲೂ ನಾವು ಹೇಳ್ತಾ ಇರ್ತೇವೆ. ಆದರೆ ಇವತ್ತು ಉರ್ವ ಚರ್ಚ್ ಹಾಲ್ನಲ್ಲಿ ನಡೆದಂತಹ ಪ್ರೆಸ್ ಕ್ಲಬ್ ಡೇ ಸಂದರ್ಭ ಪತ್ರಕರ್ತರ ಯಕ್ಷಗಾನವನ್ನು ಗೇಲ್ಗೆ ಬದಲು ಯಕ್ಷಗಾನವನ್ನು ಗಲ್ಲಿಗೆ ಹಾಕಿದ್ದಾರೆ. ಇವರು ಭಾಗವತರು ಏನು ಹಾಡು ಹೇಳ್ತಾ ಇದ್ದಾಗಲೇ ಒಂದು ಪರಮ ಪವಿತ್ರವಾದಂಥ ಯಕ್ಷಗಾನ, ಈ ಮಣ್ಣಿನ ಸಂಸ್ಕೃತಿ ನೂರಾರು ವರ್ಷಗಳಿಂದ ಎಷ್ಟು ಆರಾಧನೆ ದೇವರ ಸ್ವರೂಪದಲ್ಲಿ ಮಾಡ್ತಾ ಇದ್ದಾರೆ. ಇವರು ಏನು ಕಾರ್ಯಕ್ರಮ ಆಗ್ತಾ ಇರುವ ಮಧ್ಯದಲ್ಲಿ ಮೈಕವನ್ನು ಕಿತ್ತು ಆಫ್ ಮಾಡ್ತಾರೆ. ಆಮೇಲೆ ಕಾರ್ಯಕ್ರಮ ಎದುರುಗಡೆ ಆಟ ಆಗ್ತಾ ಇದೆ, ಇವರು ಮೈಕವನ್ನು ವೇದಿಕೆಯಿಂದ ಎಳಿತಾರೆ. ಸ್ವಲ್ಪ ಹೊತ್ತಿನಲ್ಲಿ ಇದನ್ನು ಲೈಟ್ ಕೂಡ ಆಫ್ ಮಾಡ್ತಾರೆ. ಅಷ್ಟಾದರೂ ಅದು ಆ ಥರ ಪಾಪ ಆದರೂ ಯಕ್ಷಗಾನ ನೋಡ್ತಾ ಇದ್ರು ಪ್ರೇಕ್ಷಕರು. ಅಲ್ಲಿಂದ್ರು ಚಾರಿ ಎತ್ಕೊಂಡು ಹೋಗ್ತಾರೆ. ಇವರು ಯಾವ ಲೋಕದಲ್ಲಿದ್ದಾರೆ? ಇವರ ಧರ್ಮದಲ್ಲಿ, ಇವರ ನೀತಿಯಲ್ಲಿ, ಇವರ ಶಾಸ್ತ್ರದಲ್ಲಿ, ಇವರ ಕಾನೂನಿನಲ್ಲಿ, ಇವರ ನಿಯಮದಲ್ಲಿ ಈ ರೀತಿಯಾದ ಏನಾದರೂ ಮಾಡಿದಾರಾ? ಈ ರೀತಿಯಾಗಿ ಅವರು ಹೇಳ್ತಾರೆ, ನೆರೆಮನೆಯವರನ್ನು ಪ್ರೀತಿಸು, ಅವರನ್ನು ಪ್ರೀತಿಸು ಅಂತ. ನೀವು ಮೊದಲು ನಿಮ್ಮನ್ನು ಪ್ರೀತಿಸಿ, ಮಾನವೀಯತೆಯನ್ನು ಪ್ರೀತಿಸಿ, ನೀವು ಕಲೆಯನ್ನು ಪ್ರೀತಿಸಿ, ನೀವು ಬೇರೆ ಏನು ಬೇಡ. ಈ ರೀತಿಯಾಗಿ ಅಪಮಾನ ಮಾಡ್ತಿರಲ್ಲ. ನಿಮಗೆ ಗುರು ಹಿರಿಯರಿಗೆ ಗೌರವ ಕೊಡ್ಲಿಕ್ಕೆ ಗೊತ್ತುಂಟಾ? ನಿಮಗೆ ಯಕ್ಷಗಾನ ಕಲೆಗೆ ಗೌರವ ಕೊಡ್ಲಿಕ್ಕೆ ಗೊತ್ತುಂಟಾ? ಈ ರೀತಿ ನಿಮಗೆ ಏನು ಹೋಗ್ತದಪ್ಪ? ಏನು ಹಾರ್ಟ್ ಫೇಲ್ ಆಗಿ ಅಥವಾ ಯಾರಾದರೂ ಸತ್ತು ಹೋದಾಗ ಏನಾದರೂ ಒಮ್ಮೆ ಆಫ್ ಮಾಡಿ ಇದು ಮಾಡುವಂಥ ಮಾನವೀಯ ದೃಷ್ಟಿಯ ಏನಿಲ್ಲ, ಎಲ್ಲ ಸರಿ ಇದೆ. ನಾವು ಮ್ಯಾನೇಜರ್ ನೋಡಿ ನಗಾಡ್ತಾ ಇದ್ದಾನೆ, ಯಕ್ಷಗಾನವನ್ನು ಅಪಹಾಸ್ಯ ಮಾಡ್ತಾ ಇದ್ದಾರೆ. ಇವರಿಗೆ ನಾಚಿಕೆ ಆಗಬೇಕು. ಇವರು ಏನು ಮನುಷ್ಯರ? ಇವರಿಗೇನು ಯಕ್ಷಗಾನ ನಮ್ಮ ಹಿಂದೂ ಧರ್ಮ ಇರ್ಬೋದು, ನಮಗೆ ಧರ್ಮದ ವಿಷಯ ಅಲ್ಲ. ಯಕ್ಷಗಾನ ಒಂದು ಕಲೆ, ಸಂಸ್ಕೃತಿ ವಿಷಯ. ಅದು ಎಲ್ಲರಿಗೂ ಅಪ್ಲೈ ಆಗ್ತದೆ. ನಮ್ಮಲ್ಲಿ ಎಷ್ಟು ಜನ ಮುಸ್ಲಿಮರು ಯಕ್ಷಗಾನ, ಎಷ್ಟು ಜನ ಕ್ರಿಶ್ಚಿಯನ್ ಯಕ್ಷಗಾನ ಹಾಕುದಿಲ್ಲ. ಯಾರು ಈ ರೀತಿಯಾಗಿ ಮಾಡ್ತಿರಲ್ಲ? ನಿಮಗೆ ಏನು ಬುದ್ಧಿ ಇದೆಯಾ? ನೀವು ಇಂಥ ಮ್ಯಾನೇಜರನ್ನು ಇಟ್ಕೊಂಡಿದ್ದೀರಾ, ನೀವು ಮೇಲ್ಗಡೆ ಕೂತ್ಕೊಂಡಿದ್ದೀರಲ್ಲ. ನಿಮಗೆ ಲಾಸ್ಟ್ ಟೈಮ್ ಒಮ್ಮೆ ಇದೇ ರೀತಿ ಯಾರು ಪಾಪ ಒಳ್ಳೆ ಕಾರ್ಯಕ್ರಮ, ಮನೆಯ ಕಾರ್ಯಕ್ರಮ, ಇವರು ಏನೋ ಸ್ವಲ್ಪ ಕಟಿಪಿಟಿ ಆಯ್ತು, ಏನೋ ಮಾತುಕತೆ ಆಯ್ತಂತ ಅವ್ರಿಗೆ ಗೇಟ್ ವಾಲ್ ಬಂದ್ ಮಾಡಿದ್ದಾರೆ. ನೀರು ಕೈ ತೊಳಿಲಿಕ್ಕೆ ನೀರಿಲ್ಲ. ನಿಮಗೆ ಮಾನವೀಯತೆ ಉಂಟರಿ? ನೀವು ಇಂಥ ಹಾಲ್ಗಳನ್ನು ಯಾಕೆ ಬುಕ್ ಮಾಡ್ತೀರಿ? ಬುಕ್ ಮಾಡಲೇಬಾರ್ದು. ಇವರಿಗೆ ನಿಜವಾಗಿ ಬೇರೆಯವ್ರದ್ದು ಇವರಿಗೆ ಹಣ ಆಗಬೇಕು, ಇವರ ನಿಯಮ ಇವರಿಗೆ ಆಗಬೇಕು. ದಯವಿಟ್ಟು ನಮಗೆ ನಿಜ, ನಮಗೆ ಸ್ವಲ್ಪ ಗರ್ವ ಇರಬೇಕು. ಪತ್ರಕರ್ತರಿಗೆ ಸ್ವಲ್ಪ ಅಹಂಕಾರ ಜಾಸ್ತಿ. ಹೌದು, ನಮ್ಮ ಅಹಂಕಾರ ನಿಜ ಇದ್ರೆ ಅದು ಇವತ್ತು ಭಂಗ ಆಗಿದೆ, ಅದು ದೇವರೇ ಮಾಡಿದಂತೆ ಇರ್ಬೋದು. ಆದರೆ ಇವ್ರದ್ದು ಅಹಂಕಾರವನ್ನು ನೀವು ಯಕ್ಷಗಾನ ಪ್ರಿಯರು, ನೀವು ಇವರ ಅಹಂಕಾರವನ್ನು ಇಳಿಸಬೇಕು.